ನಮಸ್ತೆ ವೀಕ್ಷಕರೇ, ಇನ್ನು ಮುಂದೇನು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾರ್ತಿಕ್. ಈ ಒಂದು ಕಾರ್ಯಕ್ರಮದ ಮೂಲಕ ಕೆಲವೊಂದು ಕನ್ಫ್ಯೂಷನ್ಸನ್ನು ಕ್ಲಿಯರ್ ಮಾಡುವಂಥ ಕಾರ್ಯಕ್ರಮ. ಕೊರೋನಾ ಆದಮೇಲೆ, ಕೊರೋನಾ ಎಫೆಕ್ಟ್ ನಂತರ ಕೆಲವು ಜನರಿಗೆ ಜಾಸ್ತಿಯಾಗಿ ಕನ್ಫ್ಯೂಷನ್ಸ್ ಇದೆ. ದೊಡ್ಡ ದೊಡ್ಡ ಶೋರೂಮ್ ಹೋಗಬೇಕಾದ್ರೆ ಒಂದು ಸ್ವಲ್ಪ ಸೇಫ್ಟಿ ಮೆಷರ್ಸ್ ಎಲ್ಲ ನೋಡ್ತಾ ಇದ್ದಾರೆ, ಹೋಗಬೇಕಾ ಬೇಡವಾ ಅಂತ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಹಾಗಾಗಿ ಬ್ಯಾಂಕ್ನಲ್ಲೂ ಕೂಡ ಹಾಗೆ ತುಂಬ ಜನ ಸೇರುವಂಥದ್ದೇ. ಅಲ್ಲಿ ಜಾಸ್ತಿ ಕನ್ಫ್ಯೂಷನ್ಸ್ ಇರುತ್ತೆ, ಯಾವ ಥರ ಸೇಫ್ಟಿ ಮೆಷರ್ಸ್ ಎಲ್ಲ ತಗೊಳ್ತಿದ್ದಾರೆ ಅಂತ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಶ್ರೀ ದುರ್ಗಾಪರಮೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನಲ್ಲಿದ್ದೇವೆ. ಪ್ರಧಾನ ಕಚೇರಿ ಪಾಂಡುರಂಗ ಟವರ್ಸಲ್ಲಿ ಇದ್ದೇವೆ. ಹಾಗಾಗಿ ಈ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನ ಕಂಪ್ಲೀಟ್ ಫೆಸಿಲಿಟೀಸ್ ಏನಿದೆ, ಯಾವ ಥರ ಸ್ಯಾನಿಟೈಸ್ ಆಗ್ತಿದೆ, ಯಾವ ಥರ ಕಸ್ಟಮರ್ಗಳಿಗೆ ಸರ್ವಿಸ್ ಕೊಡ್ತಾ ಇದ್ದಾರೆ, ಇಂಥದ್ದೆಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ಕೊಡ್ತಿದೆ. ಹಾಗಾಗಿ ನೋಡೋಣ, ನನ್ನ ಜೊತೆ ಬನ್ನಿ, ನಿಮಗೇನೆ ಗೊತ್ತಾಗುತ್ತೆ ಏನಿದೆ ಅಂತ. ಪ್ಲೀಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ದುರ್ಗಾ ಪರಮೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನಲ್ಲಿದ್ದೇವೆ. ಪರ್ಕಳದಲ್ಲಿದೆ. ಕೆಲವೊಂದು ಜನರಿಗೆ ಬ್ಯಾಂಕಿಗೆ ಬರಬೇಕಾದ್ರೆ ಸ್ವಲ್ಪ ಹೆದರಿಕೆ ಇರುತ್ತೆ. ಏನು ಹೆದರಿಕೆ ಅಂದರೆ ಯಾವ ಥರ ಸ್ಯಾನಿಟೈಸ್ ಆಗುತ್ತೆ ಅಂತ. ತುಂಬ ಹೆದರಿಕೆ ಇರುವಂಥದ್ದೇ ನಮ್ಮ ಕನ್ಫ್ಯೂಷನ್ಸಲ್ಲಿರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ನಿಮ್ಮ ಕನ್ಫ್ಯೂಷನನ್ನು ಕ್ಲಿಯರ್ ಮಾಡುವಂಥದ್ದು. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಜನರಲ್ ಮ್ಯಾನೇಜರ್ ಕೂಡ ಇದ್ದಾರೆ. ಆ ಬ್ಯಾಂಕಿನ ಕಂಪ್ಲೀಟ್ ಫೆಸಿಲಿಟೀಸ್ ಏನಿದೆ, ಸರ್ವಿಸ್ ಏನಿದೆ, ಇದೆಲ್ಲ ಹೇಳ್ತಾರೆ. ನಿತ್ಯಾನಂದ್ ನಾಯಕ್ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ? ಆರಾಮಲ್ವಾ? ಓಕೆ. ಕೊರೋನಾ ಮುಂಚೆ ಹೇಗಿತ್ತು, ಕೊರೋನಾ ಆದಮೇಲೆ ಹೇಗಿತ್ತು ಅಂತ ನೀವು ಕಂಪ್ಲೀಟಾಗಿ ವಿವರಣೆ ಕೊಡಬೇಕಾಗುತ್ತೆ. ಕಸ್ಟಮರ್ಗಳಿಗೆ ಯಾವ ಥರ ಎಲ್ಲ ಫೆಸಿಲಿಟೀಸ್ ಎಲ್ಲ ಕೊಡ್ತಿದ್ದೀರಿ ಅಂತ. ಈ ಒಂದು ಕಾರ್ಯಕ್ರಮವೇ ನಮ್ಮ ಕಸ್ಟಮರ ಒಂದು ಕನ್ಫ್ಯೂಷನನ್ನು ಕ್ಲಿಯರ್ ಮಾಡುವಂಥದ್ದು. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈ ಕೊರೋನಾ ಬರುವ ಮೊದಲೇ ನಾವು ಕಸ್ಟಮರ್ಸ್ಗಳಿಗೆ ಫೆಸಿಲಿಟೀಸನ್ನು ತುಂಬ ಯೋಚನೆ ಮಾಡಿಕೊಂಡು ಕೊಟ್ಟಿದ್ದೇವೆ. ಆದರೆ ಕೊರೋನಾ ಆದ ನಂತರ ನಮ್ಮ ಕಸ್ಟಮರ್ಸ್ಗಳು ಸರ್ಕಾರದ ನಿರ್ದೇಶನ ಏನು ಮನೆಯಿಂದ ಹೊರಗೆ ಬರಬಾರ್ದು ಅನ್ನುವಂಥ ನಿರ್ದೇಶನ, ಜಾಗ್ರತೆ ವಹಿಸಬೇಕು ಅಂತೇಳಿ ಏನು ಸರ್ಕಾರದವರು ನಿರ್ದೇಶನ ಕೊಟ್ಟಿದ್ದಾರೆ, ಆ ಪ್ರಕಾರ ಎಲ್ಲ ಕ್ರಮಗಳನ್ನು ನಾವು ನಮ್ಮ ಕಚೇರಿಯ ಎಲ್ಲ ಬ್ರ್ಯಾಂಚ್ಗಳಲ್ಲೂ ನಾವು ಆ ಕ್ರಮಗಳನ್ನು ಅನುಸರಿಸಿದ್ದೇವೆ. ಓಕೆ. ಕಸ್ಟಮರ್ ಸೇಫ್ಟಿಗಳಿಗೆ ಏನು ಮೆಜರ್ಸ್ ಬೇಕು ಅದನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಎಸ್. ಆದರೆ ಕಸ್ಟಮರ್ಸ್ಗಳನ್ನು ಅಟ್ರ್ಯಾಕ್ಟ್ ಮಾಡುವಂಥ ಅವಶ್ಯಕತೆ ಇವಾಗ ಇದೆ. ಯಾಕಂತೇಳಿ ಹೇಳಿದರೆ ಈಗ ಮಾರ್ಚ್ ಇಯರ್ ಎಂಡ್ ಆಗ್ತದೆ ನಮಗೆ. ಇಯರ್ ಎಂಡ್ ಆಗಿ 3 ತಿಂಗಳಾಯಿತು. ಈ 3 ತಿಂಗಳಲ್ಲಿ ನಾವು ಇದರ ಮೊದಲಿನ ವರ್ಷದಲ್ಲಿ ಹೇಗೆ ವ್ಯವಹಾರ ಮಾಡ್ತಿದ್ದೇವೆ, ಆ ವ್ಯವಹಾರ ನೋಡಿದರೆ ತುಂಬ ವ್ಯವಹಾರ ಕಡಿಮೆ ಆದ ಹಾಗೆ ಉಂಟು. ಬಟ್ ಅದಕ್ಕೋಸ್ಕರ ನಾವು ನಮ್ಮ ಕಸ್ಟಮರ್ಸ್ಗಳಿಗೆ ಏನಂದರೆ ಲೋನ್ಸ್ಗಳ ರೇಟನ್ನು ಕಡಿಮೆ ಮಾಡಿದ್ದೇವೆ. ಮತ್ತು ಲೋನ್ಸ್ಗಳಿಗೆ ನಾವು ಚಾರ್ಜ್ ಮಾಡ್ತಾ ಇರುವಂಥ ಸರ್ವಿಸ್ ಚಾರ್ಜನ್ನು ಕಂಪ್ಲೀಟ್ ವೇವ್ ಅಪ್ ಮಾಡಿದ್ದೇವೆ. ಏನು ಚಾರ್ಜ್ ಮಾಡ್ತಾರೆ. ನಮ್ಮ ಕಸ್ಟಮರಲ್ಲಿ ಕೆಲವೊಂದು ಸತಿ ನಮಗೆ ಜಾಸ್ತಿಯಾಗಿ ಡೌಟ್ ಇದೆ, ಅಂದರೆ ಏನು ಸೇಫ್ಟಿ ಇದೆಯಾ ಇಲ್ವಾ ಅಂತ ಮನೆಯಲ್ಲೇ ಕೂತ್ಕೊಳ್ತಾರೆ. ಈ ಒಂದು ಕಾರ್ಯಕ್ರಮ ಅದರಲ್ಲಿ ಸ್ವಲ್ಪ ಕ್ಲಿಯರ್ ಆಗುವಂಥದ್ದೇ, ಯಾಕಂದರೆ ಕನ್ಫ್ಯೂಷನನ್ನು ಕ್ಲಿಯರ್ ಮಾಡುವಂಥದ್ದೇ. ಆ್ಯಂಡ್ ನಾನು ಆಗಲೇ ನೋಡಿದ್ದೇನೆ ಒಳಗೆ ಬರುವ ಹಾಗೆಯೇ ಅಲ್ಲಿ ಹೇಗೆ ನಮ್ಮ ಕಸ್ಟಮರ್ ಬರುವಂಥದ್ದು ಒಳಗೆ. ಇದೆಲ್ಲ ಒಂದು ಬ್ಯಾಂಕಲ್ಲಿ ಇರಲೇಬೇಕು, ಜನ ಸೇರುವಂಥದ್ದೇ. ಆವಾಗ ನೀವು ಹೇಳಿದಾಗೇ ಈ ಒಂದು ಬ್ರ್ಯಾಂಚಿಗೆ ಸ್ಟಾರ್ಟಾಗಿ ಎಷ್ಟು ವರ್ಷ ಆಯಿತು ಸರ್? ನಮ್ಮದು 2001ನಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. 27 ಜೂನ್ 2001ರಲ್ಲಿ ಸ್ಟಾರ್ಟ್ ಆದದ್ದು. ನಮ್ಮದು 19 ವರ್ಷ ಕಂಪ್ಲೀಟ್ ಮಾಡಿ ವಿಂಶತಿ ಉತ್ಸವದ ಹಂತದಲ್ಲಿ ನಾವಿದ್ದೇವೆ. ಓಕೆ. ನಮ್ಮದು ಒಟ್ಟಿಗೆ ಉಡುಪಿಯ ಜಿಲ್ಲೆಯ ಒಳಗಿನ ವ್ಯಾಪ್ತಿ ನಮ್ಮದು ಸೊಸೈಟಿದು. ಒಟ್ಟಿಗೆ ಈವರೆಗೆ 5 ಬ್ರ್ಯಾಂಚ್ಗಳಿದೆ. ಇದು ಪರ್ಕಳ ಹೆಡ್ ಆಫೀಸ್ ಪ್ಲಸ್ ಬ್ರ್ಯಾಂಚ್, ಮತ್ತು ಇದು ಸ್ವಂತ ಕಟ್ಟಡದಲ್ಲಿದೆ ನಮ್ಮದು. ಬಂಟಗಲ್ ಬ್ರ್ಯಾಂಚ್ 2ನೇ ಬ್ರ್ಯಾಂಚ್, ಅದು ಕೂಡ ಸ್ವಂತ ಕಟ್ಟಡದಲ್ಲಿದೆ. 3ನೇ ಬ್ರ್ಯಾಂಚ್ ಹಿರೇಡ್ಕ ಬ್ರ್ಯಾಂಚ್, ಅದು ಬಾಡಿಗೆ ಕಟ್ಟಡದಲ್ಲಿದೆ.
4ನೇ ಬ್ರ್ಯಾಂಚ್ ಮಣಿಪಾಲ ಬ್ರ್ಯಾಂಚ್, ಅದು ಸ್ವಂತ ಕಟ್ಟಡದಲ್ಲಿದೆ. 5ನೇ ಬ್ರ್ಯಾಂಚ್ ಕುಕ್ಯಾಳಿ ಬ್ರ್ಯಾಂಚ್, ಓಕೆ, ಅದು ಬಾಡಿಗೆ ಕಟ್ಟಡದಲ್ಲಿದೆ. ಸೊ ಈ 19 ವರ್ಷದಲ್ಲಿ ನಾವು 3 ಕಚೇರಿಗಳನ್ನು ಕೂಡ ಸ್ವಂತ ಕಟ್ಟಡದಲ್ಲಿ ಮಾಡಿದ್ದೇವೆ. ಓಕೆ. ಮತ್ತು 20ನೇ ವರ್ಷದಲ್ಲಿ ನಾವು ಉಡುಪಿಗೆ ಇನ್ನೊಂದು ಬ್ರ್ಯಾಂಚನ್ನು ತೆರೆಯುವಂಥ ಪ್ಲ್ಯಾನ್ ಕೂಡ ಮಾಡಿದ್ದೆವು. ಬಟ್ ಈ ಕೊರೋನಾದಿಂದಾಗಿ ಸ್ವಲ್ಪ ಮುಂದುವರಿಯಲಿಕ್ಕೆ ಹೇಗೆ ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಆಗಿದೆ. ಓಕೆ ಓಕೆ. ಅದರ ಒಟ್ಟಿಗೆ ಏನಂತ ಹೇಳಿದರೆ ಹೆಡ್ ಆಫೀಸಿಗೂ ನಾವೊಂದು ಸ್ವಂತ ಜಾಗವನ್ನು ತಗೊಂಡು ಒಂದು ಸುಂದರವಾದ ಪರ್ಕಳದ ಪ್ರದೇಶದಲ್ಲೇ, ಇದು 2001ರಲ್ಲಿ ಪ್ರಾರಂಭವಾದದ್ದು ಸೊಸೈಟಿ. ಓಕೆ. ಸೊ ಪರ್ಕಳದಲ್ಲೇ ಒಂದು ಜಾಗವನ್ನು ಖರೀದಿ ಮಾಡಿ ಸ್ವಂತ ಕಟ್ಟಡವನ್ನು 25 ವರ್ಷದ ಒಳಗೆ ಈ ಸಂಸ್ಥೆ ಸ್ವಂತ ಕಟ್ಟಡದಲ್ಲಿ ಮಾಡಬೇಕನ್ನುವಂಥ ಇಂಟೆನ್ಷನನ್ನು ನಮ್ಮ ಈಗಿನ ಆಡಳಿತ ಮಂಡಳಿ ಹೊತ್ತುಕೊಂಡಿದೆ. ಎಸ್, ಬಟ್ ಈ ಒಂದು ಥಿಂಕಿಂಗ್ ಬರಬೇಕಾದ್ರೂ ಕೂಡ ಕಸ್ಟಮರ್ ಸಪೋರ್ಟ್ ತುಂಬ ಬೇಕಾಗಿರುತ್ತೆ ಅಲ್ವಾ? ಏನು ಹೇಳ್ತೀರಾ ನಮ್ಮ ಕಸ್ಟಮರ್ಗೆ? ಕಸ್ಟಮರ್ಗಳಂತೇಳಿ ಹೇಳಿದರೆ ನಮಗೆ ನಮ್ಮದು ಸೊಸೈಟಿದ್ದು ಎಟ್ ಪ್ರೆಸೆಂಟ್ ಇವತ್ತಿನವರೆಗೆ 66 ಕೋಟಿ ರೂಪಾಯಿ ಡೆಪಾಸಿಟ್ ಇದೆ ನಮ್ಮ ಹತ್ರ. 48 ಕೋಟಿ ರೂಪಾಯಿ ಸಾಲ ಇದೆ. ಮತ್ತು ಈ ವರ್ಷ ಸ್ವಲ್ಪ ರಿಕವರಿಗೆ ಸ್ವಲ್ಪ ಕಡಿಮೆ ಆದರೆ, ಬಟ್ ಇಷ್ಟು ವರ್ಷ ನಮ್ಮದು 1.5% ಅಂದರೆ 98% ನಮ್ಮದು ರಿಕವರಿ ಬಂದಿದೆ. 98%, 1.75ರಿಂದ 2% ಒಳಗೆ ಮಾತ್ರ ನಮ್ಮದು NPA ಇತ್ತು. ಸೊ ಅಷ್ಟು ಒಳ್ಳೆ ರಿಕವರಿ ಅಂದರೆ ನಮಗೆ. ಅದಕ್ಕೆ ನಮ್ಮದು ಕಸ್ಟಮರ್ಸ್ಗಳು ಕೂಡ ಒಳ್ಳೆ ಕ್ಯಾಟಗರಿಯ ಕಸ್ಟಮರ್ಸ್ ಇದ್ದಾರೆ ನಮ್ಮ ಹತ್ರ. ಸಾಲಗಳನ್ನು ಸರಿಯಾಗಿ ಮರುಪಾವತಿ ಮಾಡ್ತಾರೆ, ಮತ್ತು ಸಾಲಗಳ ಸದ್ವಿನಿಯೋಗವನ್ನು ಮಾಡ್ತಾರೆ. ನಾವು ಯಾವ ಉದ್ದೇಶಕ್ಕೆ ಸಾಲವನ್ನು ಅವ್ರು ತಗೊಳ್ತಾರೆ ನಮ್ಮ ಹತ್ರ, ನಾವು ಯಾವ ಉದ್ದೇಶಕ್ಕೆ ಕೊಟ್ಟಿದ್ದೇವೆ ಅದಕ್ಕೆ ಸದ್ವಿನಿಯೋಗವನ್ನು ಮಾಡಿಕೊಂಡು ಅದೇ ಪ್ರಕಾರದಲ್ಲಿ ಸಂಸ್ಥೆಯ ವಿಶ್ವಾಸವನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ಸಂಸ್ಥೆಗೂ ಅವರ ಮೇಲೆ ವಿಶ್ವಾಸ ಉಂಟು. ಹಾಗಾಗಿ 19 ವರ್ಷದಲ್ಲಿ ನಮಗೆ ಇಷ್ಟು ಡೆವಲಪ್ಮೆಂಟ್ ಆಗಲಿಕ್ಕೆ, ಉಡುಪಿಯಲ್ಲಿ ಒಂದು ಪರಿಸರದಲ್ಲಿ ಇಷ್ಟು ಡೆವಲಪ್ಮೆಂಟ್ ಆಗಲಿಕ್ಕೆ ನಮಗೆ ಕಸ್ಟಮರ್ಗಳದ್ದು ಸಹಕಾರ, ಮತ್ತು ಅದರ ಒಟ್ಟಿಗೆ ನಮ್ಮ ಯಶಸ್ವಿ ಆಡಳಿತ ಮಂಡಳಿ ಏನಂತೇಳಿ ಹೇಳಿದರೆ, ಏನು ಕಾರ್ಯಯೋಜನೆಯನ್ನು ರಚಿಸ್ತೇವೆ ಅದನ್ನು ನಮಗೆ ಹೀಗೆ ಮಾಡಬೇಕು ಅನ್ನುವಂಥದ್ದನ್ನು ಈಗ ನಮ್ಮ ಮುಖಾಂತರ ಎಂಪ್ಲಾಯಿಗಳಿಗೆ ಹೇಳ್ತಾರೆ ಈ ಥರ. ಆದರೆ ನಮ್ಮ ಎಂಪ್ಲಾಯಿಗಳು ನಾವೆಲ್ಲ ಒಂದು ಕುಟುಂಬದ ಥರ ಇದ್ದೇವೆ. ಏನು ಆಡಳಿತ ಮಂಡಳಿಯವರು ಯೋಜನೆಗಳನ್ನು ರೂಪಿಸಿ ಕೊಡ್ತಾರ ಅದನ್ನು ಚಾಚು ತಪ್ಪದೆ ಕಸ್ಟಮರ್ಸ್ಗಳಿಗೆ, ಅಂದರೆ ನಮ್ಮ ಸದಸ್ಯರು, ಸೊಸೈಟಿಯ ಸದಸ್ಯರಿಗೆ ಅದನ್ನು ತಲುಪಿಸುವಂಥ ಕೆಲಸವನ್ನು ನಮ್ಮ ಎಂಪ್ಲಾಯಿಗಳು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಓಕೆ ಓಕೆ. ಸ್ಪೆಷಲಿ ನಾನು ಲಾಕ್ಡೌನ್ ಈ ಕೊರೋನಾದ ಟೈಮಲ್ಲಿ ನಮ್ಮದೊಂದು 4 ದಿವಸ ಆಫೀಸು ಈ ಸ್ಟಾರ್ಟಿಂಗಲ್ಲಿ ಬಂದಾದಾಗ 26 ತಾರೀಕಿಂದ 4 ದಿವಸ ಕಂಟಿನ್ಯೂ ಬಂದಿತ್ತು. ಓಕೆ. ಅದರ ನಂತರ ನಾವು ಪ್ರತಿ ದಿವಸ ಬೆಳಿಗ್ಗೆ 9:30ರಿಂದ 1:30 ಗಂಟೆವರೆಗೆ ನಮ್ಮ ಕಸ್ಟಮರ್ಸ್ಗಳಿಗೆ ನಾವು ಸರ್ವಿಸನ್ನು ಕೊಟ್ಟಿದ್ದೇವೆ. ಎಲ್ಲ ಎಂಪ್ಲಾಯಿಗಳು ನಮ್ಮದು ಡ್ಯೂಟಿಗೆ ಬಂದಿದ್ದಾರೆ. ಅದರ ರಿಸ್ಕ್ ಇದ್ದರೂ ಕೂಡ ನಮ್ಮ ಎಂಪ್ಲಾಯಿಗಳು ವರ್ಕಿಗೆ ಬಂದಿದ್ದಾರೆ. ಎಲ್ಲ ಬ್ರಾಂಚಿನ ಎಂಪ್ಲಾಯಿಗಳು ಬಂದಿದ್ದಾರೆ. ಮತ್ತು ಯಾವ ಟೈಮಿಗೆ ಕೂಡ ಏನಾದರೆ ಕಸ್ಟಮರಿಗೆ ಬೇಕಂತೇಳಿ ಕಾಲ್ ಕೊಟ್ಟರೆ ನಾವು ಆಫೀಸಿಗೆ ಬಂದುಕೊಂಡು ಅವರಿಗೆ ಏನು ಇದು ಬೇಕು, ವ್ಯವಸ್ಥೆ ಬೇಕು, ಕೆಲವರಿಗೆ ಲಾಕರ್ ವ್ಯವಸ್ಥೆ ಇರ್ಬೋದು, ಇಲ್ಲಾಂದರೆ ದುಡ್ಡಿನ ಅವಶ್ಯಕತೆ ಇರ್ಬೋದು, ಇಲ್ಲ ಏನಾದರೆ ಚಿನ್ನ ಇಟ್ಟದ್ದು ಅಡವಿಟ್ಟದ್ದು ಬಿಡಿಸ್ಬೇಕೇನಾದರೆ ಬೇನು, ಅಂಥ ಸಂದರ್ಭದಲ್ಲಿ ನಾವು ಆಫೀಸ್ ಟೈಮನ್ನು ನೋಡಲಿಲ್ಲ, ನಮ್ಮ ಎಂಪ್ಲಾಯಿಗಳು ಟೈಮ್ ನೋಡಲಿಲ್ಲ. ಆ ವ್ಯವಸ್ಥೆಯನ್ನು ಕೂಡ ನಮ್ಮ ಕಸ್ಟಮರ್ಗಳಿಗೆ ಏನಂತ ಹೇಳಿದರೆ ನಾವು ಎಲ್ಲರದ್ದು ಫೋನ್ ನಂಬರ್ಸನ್ನು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಅವರಿಗೆಲ್ಲರಿಗೆ ನಮ್ಮ ಆಫೀಸ್ ಎಷ್ಟು ಹೊತ್ತು ಓಪನ್ ಉಂಟು, ಅದರ ನಂತರ ಯಾರನ್ನು ಸಂಪರ್ಕಿಸಬೇಕು, ಬ್ರಾಂಚ್ ಮ್ಯಾನೇಜರ್ಸನ್ನು, ಯಾರನ್ನು ಎಂಪ್ಲಾಯಿಗಳನ್ನು ಸಂಪರ್ಕಿಸಬೇಕನ್ನುವಂಥ ಕಾಂಟ್ಯಾಕ್ಟ್ ಆ ಬ್ರಾಂಚಿದ್ದು ಅವರಿಗೆ ಕಸ್ಟಮರ್ಸ್ಗಳಿಗೆ ಪ್ರತಿಯೊಬ್ಬರಿಗೂ ನಾವು ಮೆಸೇಜನ್ನು ಕೊಟ್ಟಿದ್ದೇವೆ. ಅವರಿಗೆ ಅವಶ್ಯಕತೆ ಇದ್ದಾಗ ಅವರು ಸಂಪರ್ಕಿಸಿಕೊಂಡು ವ್ಯವಸ್ಥೆ ಮಾಡಿಕೊಳ್ತಾ ಇದ್ರು. ಇಷ್ಟು ಲೆವೆಲ್ ಇದು ಸರ್ವಿಸನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ಕೊಡಲಿಕ್ಕೆ ಕೊರೋನಾ ಟೈಮಲ್ಲಿ ನಾವು ಕೊಟ್ಟಿದ್ದೇವೆ. ಯಾವುದೇ ಒಂದು ಕಸ್ಟಮರಿಂದ ನಮಗೆ ಒಂದು ವ್ಯವಸ್ಥೆಗೆ ತೊಂದರೆ ಆಗಿದೆ ಅನ್ನುವಂಥದ್ದು ಒಂದು ಮಾತು ಕೂಡ ನಮಗೆ ಬರ್ತದೆ. ಬ್ಯಾಡ್ ಫೀಡ್ಬ್ಯಾಕ್ ಇಲ್ಲ ಇಲ್ಲ ಅಲ್ವಾ? ಇದೊಂದು ನಮಗೆ ಏನು ಕೊರೋನಾದ ಇದರಲ್ಲಿ ಸಂತೋಷ ಕೊಟ್ಟದ್ದು. ನಮಗೆ ಕೆಲಸ ಮಾಡಲಿಕ್ಕೂ ಜಾಸ್ತಿ ಉಮೇದುಂಟು. ಹೌದು. ಏನಂದ್ರೆ ಯಾರಿಗೂ ತೊಂದರೆ ಆಗಬಾರ್ದು. ಈ ಕಷ್ಟದ ಸಂದರ್ಭದಲ್ಲಿ ನಾವು ಏನು ಕೆಲಸವನ್ನು ಮಾಡ್ತೇವೆ ಅದು ಇಂಪಾರ್ಟೆಂಟ್. ಕಸ್ಟಮರ್ಸ್ಗಳಿಗೆ ನಿಜವಾಗಿ ರೀಚ್ ಆಗುವಂಥದ್ದು ಅದು. ಓಕೆ, ಗ್ರೇಟ್.
ಸೊ ಆ್ಯಸ್ ಅ ಜನರಲ್ ಮ್ಯಾನೇಜರ್ ಆಗಿ ಮೇ ಬಿ ಕೊರೋನಾ ಆದಮೇಲೆ ಕೊರೋನಾ ಎಫೆಕ್ಟ್ ನಂತರ ಜಾಸ್ತಿ ಚಾಲೆಂಜಿಂಗ್ ಇರುತ್ತೆ. ಮೇ ಬಿ ಕಸ್ಟಮರನ್ನು ಅಟ್ರ್ಯಾಕ್ಟ್ ಮಾಡುವಂಥದ್ದು ಮತ್ತು ಕಸ್ಟಮರ್ ಅವರ ಕೆಲವೊಂದು ಕನ್ಫ್ಯೂಷನ್ಸ್ ಇರುತ್ತೆ, ಏನು ಸೇಫ್ಟಿ ಮೆಜರ್ಸಲ್ಲಿ ಇದೆ ಅಂತ ಕೆಲವೊಮ್ಮೆ ಡೌಟ್ಸಲ್ಲಿರುತ್ತೆ. ಸೊ ಆ್ಯಸ್ ಅ ಜನರಲ್ ಮ್ಯಾನೇಜರ್ ಆಗಿ ನೀವು ಹೇಗೆ ಆ ರೋಲನ್ನು ಪ್ಲೇ ಮಾಡಿದ್ರಿ ಅಂತ, ಕಷ್ಟ ಆಯಿತಾ ನಿಮಗೆ? ನಾವೇನಂತೇಳಿ ಹೇಳಿದರೆ ಕಸ್ಟಮರ್ಸ್ಗಳಿಗೆ ಎಲ್ಲರ ಮೊಬೈಲ್ ನಂಬರ್ಗಳು ನಮ್ಮ ಹತ್ರ ಕಾಂಟ್ಯಾಕ್ಟ್ ಇತ್ತು. ಸೊ ನಾವು ಏನು ಸೇಫ್ಟಿ ಮೆಜರ್ಸ್ ತಗೊಳ್ಬೇಕು ಅನ್ನೋಂಥದ್ದು ಒಂದು ಚೆಂದ ಕಂಟೆಂಟ್ ಮಾಡಿಕೊಂಡು ಅವರ ಮೊಬೈಲ್ಸ್ಗಳಿಗೆ ಕಳಿಸಿದ್ದೇವೆ. ಈ ಎಲ್ಲ ಸೇಫ್ಟಿ ಮೆಜರ್ಸ್ಗಳನ್ನು ತಗೊಳ್ಬೇಕು ನೀವು ಮನೆಯಲ್ಲಿರುವಾಗ. ನಮ್ಮ ಆಫೀಸಲ್ಲಿ ಏನು ಸೇಫ್ಟಿ ಮೆಜರ್ಸ್ ತಗೊಂಡಿದ್ದೇವೆ ಅದನ್ನು ಕೂಡ ಅವರಿಗೆ ಕಸ್ಟಮರ್ಸಿಗೆ ನಾವು ಇಂಟಿಮೇಷನ್ ಮಾಡಿದ್ದೇವೆ. ಹೀಗೆ ಈ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಏನಂದರೆ ಆಫೀಸ್ನ ಹೊರಗಡೆಯಲ್ಲಿ ಸ್ಯಾನಿಟೈಸರ್ ಯೂಸ್ ಮಾಡುವಂಥದ್ದು, ಅದರ ನಂತರ ಟೆಂಪ್ರೇಚರ್ ಟೆಸ್ಟ್ ಮಾಡಿಕೊಂಡು ಕಸ್ಟಮರ್ಸ್ ಒಳಗೆ ಬರುವಂಥದ್ದು, ಮತ್ತು ಕಸ್ಟಮರಿಗೆ ಮತ್ತು ನಮಗೆ ಫಿಸಿಕಲ್ ಡಿಸ್ಟೆನ್ಸ್, ಸೋಷಿಯಲ್ ಡಿಸ್ಟೆನ್ಸ್, ಫಿಸಿಕಲ್ ಡಿಸ್ಟೆನ್ಸನ್ನು ಅದನ್ನು ಕೂಡ ನಮ್ಮ ಆಫೀಸಲ್ಲಿ ಎಲ್ಲ ಕಡೆ ನಾವು ಪಾಲನೆ ಮಾಡಿದ್ದೇವೆ. ಮತ್ತು ನಮಗೆ ಕೂಡ ಒಂದು ಹೆದರಿಕೆ ಇರ್ತದೆ, ಯಾರಿಂದ ಆದರೆ ನಮಗೇನಾದರೆ ಈ ರೋಗ ಬರ್ಬೋದಾ, ಹರಡ್ಬೋದಾ, ಯಾರು ಕಸ್ಟಮರಿಗೆ ಸರ್ವಿಸ್ ಕೊಡುವಂಥದ್ದು ಅದು ಡೇಂಜರ್ ಇರ್ತದೆ. ಬಟ್ ಅದರ ಕಡೆಗೆ ನಾವು ಗಮನ ಕೊಡಲಿಲ್ಲ. ಯಾಕಂದರೆ ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಮತ್ತು ಈ ರೋಗದಿಂದ ದೇವರೇ ರಕ್ಷಿಸಬೇಕು. ಈಗಿನ ಸಂದರ್ಭದಲ್ಲಿ ದೇವರೇ ರಕ್ಷಿಸಬೇಕು ಈ ರೋಗದಿಂದ. ಸೊ ನೀವು ಹೇಳಿದಾಗೇ ಒಳಗೆ ಬರುವಾಗಲೇ ಸ್ಯಾನಿಟೈಸರ್ ಹಾಕ್ಕೊಂಡು ಬರಬೇಕು ಮತ್ತು ಏನು ಟೆಸ್ಟ್ ಮಾಡ್ತೀರಾ. ಅದಾದ ನಂತರ ನಮ್ಮ ಕೆಲವೊಂದು ಕಸ್ಟಮರ್ಗಳಿಗೆ ಒಂದು ಮೈಂಡಲ್ಲಿರುತ್ತೆ, ಮೇ ಬಿ ವರ್ಕರ್ಸ್ ಅವರು ಮಾಸ್ಕ್ ಹಾಕ್ತಾರಾ, ಹಾಗೆಲ್ಲ ಇರುತ್ತೆ. ನೀವು ಒಂದು ಹೇಳಿ ಹೇಗೆ ಅಂತ. ನಾವು ಎಲ್ಲ ಕಸ್ಟಮರ್ಸ್ಗಳಿಗೆ ಎಂಪ್ಲಾಯೀಸ್ಗಳಿಗೆ ಮಾಸ್ಕನ್ನು ಕೊಟ್ಟಿದ್ದೇವೆ. ಕಂಪಲ್ಸರಿ ಎಂಪ್ಲಾಯಿಗಳು ಕಂಪಲ್ಸರಿಯಾಗಿ ಮಾಸ್ಕನ್ನು ಯೂಸ್ ಮಾಡ್ತಾರೆ, ಮಾಸ್ಕ್ ತೆಗೆಯುವುದೇ ಇಲ್ಲ. ಮತ್ತೆ ಹೆಚ್ಚಿನ ಇದರಲ್ಲಿ ಕ್ಯಾಶರಲ್ಲಿ ಇರುವವರೆಲ್ಲ ಗ್ಲೌಸ್ಗಳನ್ನು ಯೂಸ್ ಮಾಡ್ತಾರೆ. ಆಫೀಸಲ್ಲಿ ಕ್ಯಾಶ್ ಎಲ್ಲ ಹ್ಯಾಂಡಲ್ ಮಾಡುವಾಗ ಏನಾದರೆ ತೊಂದರೆ ಆಗೋದು ಬೇಡ ಅಂತೇಳಿ ಎಲ್ಲ ಕ್ಯಾಶರ್ಗಳಿಗೆ ಗ್ಲೌಸ್ ಇದು ಮಾಡಿದ್ದೇವೆ. ಮತ್ತು ಎಲ್ಲ ಬ್ರಾಂಚ್ಗಳಿಗೆ ನಾವು ಪ್ರತಿ ಸ್ಯಾನಿಟೈಸರ್ ಸಪ್ಲೈ ಮಾಡೋದು ಇದನ್ನು ಮಾಡಿದ್ದೇವೆ. ಮತ್ತು ಅದೇ ಥರ ನಮ್ಮ ಕಸ್ಟಮರ್ಸ್ಗಳು ಕೆಲವರು ಮಾಸ್ಕ್ ಯೂಸ್ ಮಾಡದೆ ತಗೊಂಡು ಬರದೇ ಇರುವವರು ಅವರಿಗೆ ನಾವು ಮಾಸ್ಕನ್ನು ಆಫೀಸಿನಿಂದ ಕೊಟ್ಟಿದ್ದೇವೆ. ಇದಾಗಿಯೂ ನಾವು ಇನ್ನೊಂದು ಏನಂತ ಹೇಳಿದರೆ, ಈ ಕೊರೋನಾದ ಸಂದರ್ಭದಲ್ಲಿ ತುಂಬ ಜನ ಎಂಪ್ಲಾಯೀಸ್ಗಳಿಗೆ, ಲೇಬರ್ಸಿಗೆಲ್ಲ ಪ್ರಾಬ್ಲಮ್ ಆಗಿದೆ. ಆದರೆ ನಮ್ಮ ಎಂಪ್ಲಾಯಿಗಳಿಗೆ ನಾವು ಎಲ್ಲ ಸಂಬಳವನ್ನು ಕೊಟ್ಟಿದ್ದೇವೆ, ಎಲ್ಲಿ ಕೂಡ ಸಂಬಳವನ್ನು ಹೆಲ್ಡಪ್ ಮಾಡಲಿಲ್ಲ. ಅದೇ ರೀತಿ ನಮ್ಮ ಎಂಪ್ಲಾಯಿಗಳ ಒಟ್ಟಿಗೆ ನಮಗೆ ಕಷ್ಟದ ಕಾಲದಲ್ಲಿ ಠೇವಣಿ ಸಂಗ್ರಹ ಮಾಡ್ತಾ ಇರುವ ಪ್ರತಿನಿಧಿಗಳು, ಪಿಗ್ಮಿ ಏಜೆಂಟ್ಸ್ ಇದ್ದಾರೆ. ಅವರಿಗೆ ಏನಂತೇಳಿ ಹೇಳಿದರೆ, ಈ ಕೊರೋನಾದ ಟೈಮಲ್ಲಿ ಅವರಿಗೆ ಪಿಗ್ಮಿ ಕಲೆಕ್ಷನ್ ಮಾಡಲಿಕ್ಕೆ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ನಾವೇನಂತೇಳಿ ಹೇಳಿದರೆ, ಅವರಿಗೆ 1 ತಿಂಗಳಿಗೆ 2 ತಿಂಗಳಿಗೆ ಏನು ಮಿನಿಮಮ್ ಖರ್ಚಿನ ಇದು ಬೇಕು ಅದನ್ನು ನಾವು ಸಂಸ್ಥೆಯಿಂದ ಕೊಟ್ಟಿದ್ದೇವೆ. ಏನಂತ ಹೇಳಿದರೆ, ಅವರು ಇಷ್ಟು ವರ್ಷ ಮಾಡಿದ ಸರ್ವಿಸಿಗೆ ನಾವು ಸಹಕಾರ ಅಂತೇಳಿ ಹೇಳ್ಕೊಂಡು ಕೊಟ್ಟಿದ್ದೇವೆ. ಅದು ನಾನ್ ರಿಫಂಡೇಬಲ್ ಅದು. ಇನ್ನೊಂದು ಏನಂತೇಳಿ ಹೇಳಿದರೆ, ನಮ್ಮ ರಾಜ್ಯ ಸರ್ಕಾರಕ್ಕೆ ನಮ್ಮ ಸಂಸ್ಥೆಯ ವತಿಯಿಂದ ಕೋವಿಡಿಗೆ 1 ಲಕ್ಷ ರೂಪಾಯಿಯನ್ನು ನಮ್ಮ ಸಂಸ್ಥೆಯ ವತಿಯಿಂದ ಆಡಳಿತ ಮಂಡಳಿ ಕೊಟ್ಟಿದೆ. ಅದೇ ರೀತಿ ನಮ್ಮ ಎಂಪ್ಲಾಯಿಗಳು ನಾವು 55,000ವನ್ನು ನಾವು ನಮ್ಮ ಇದರಲ್ಲಿ ಸಪ್ರೇಟ್ ಆಗಿಕೊಂಡು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು 2 ಚೆಕ್ಕನ್ನು ನಾವು ಪಾವತಿಸಿದ್ದೇವೆ. ಇದು ಸರ್ಕಾರಕ್ಕೆ ನಮ್ಮ ಸಂಸ್ಥೆಯಿಂದ ವತಿಯಿಂದ ಏನಾದರೂ ಕೋವಿಡಿಗೆ ಸಹಕಾರ ಆಗಲಿ ಅನ್ನುವಂಥ ಉದ್ದೇಶದಲ್ಲಿ ನಾವು ಇದನ್ನು ಮಾಡಿದ್ವಿ, ಈ ಸಹಕಾರವನ್ನು ಕೊಟ್ಟಿದ್ದೇವೆ. ಮತ್ತು ಸಾಲಗಳಿಗೆಲ್ಲ ಬಡ್ಡಿ ದರವನ್ನು ಕಡಿಮೆ ಮಾಡಿದ್ದೇವೆ. ಹೌಸಿಂಗ್ ಅಂದರೆ ಮೇ ಬಿ ಕೊರೋನಾ ಇಫೆಕ್ಟ್ ನಂತರ ನಾವು ಮೇ 1 ತಾರೀಕಿಂದ ರೇಟ್ ಆಫ್ ಇಂಟ್ರೆಸ್ಟನ್ನು ಕಡಿಮೆ ಮಾಡಿದ್ದೇವೆ. ಸರ್ವಿಸ್ ಚಾರ್ಜನ್ನು ವೇವ್ ಮಾಡಿದ್ದೇವೆ. ಹಾಗೆ ಇಂತಹ ಫೆಸಿಲಿಟಿಗಳು. ಮತ್ತು ಏನಂತೇಳಿ ಹೇಳಿದರೆ, ಯಾರಾದರೆ ಕಸ್ಟಮರ್ಸ್ಗಳಿಗೆ ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ಆದರೆ ಅವರಿಗೆ ಮನೆಗೆ ಬೇಕಾದರೂ ಸರ್ವಿಸ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ. ಓಕೆ. ಸೊ ಅಂಥದ್ದು ಜಾಸ್ತಿ ಇದೆಯಾ ಅಂತಲ್ವಾ? ಈಗ ನಾವು ಬರೋದು ಹೇಗೆ, ಲೋನ್ ಕಟ್ಟೋದು ಹೇಗೆ, ನಾವು ಆಫೀಸಿಗೆ ಬ್ಯಾಂಕಿಗೆ ಬರಲಿಕ್ಕೆ ಆಗಲ್ಲ ಅಂತ ಬರುವಾಗ ನೀವು ಹಾಗೆ ಯಾವ ಥರ ರೆಸ್ಪಾಂಡ್ ಮಾಡ್ತೀರಾ? ಇನ್ನೊಂದು ಏನಂತ ಹೇಳಿದರೆ, ನಾವು ನಮ್ಮ ಸೊಸೈಟಿದೊಂದು ಮೊಬೈಲ್ ಆ್ಯಪನ್ನು ಬಿಡುಗಡೆ ಮಾಡಿದೆ. ಉಡುಪಿಯಲ್ಲಿ ನಾವು ಪ್ರಥಮವಾಗಿ ಆಟೋಮೇಷನ್ ಸಾಫ್ಟ್ವೇರ್, ನಮ್ಮ ಹತ್ರ ಸಾಫ್ಟ್ವೇರ್ ಆಟೋಮೇಷನ್ ಸಾಫ್ಟ್ವೇರ್ನವರದ್ದು ಸಾಫ್ಟ್ವೇರ್ ಇರುವಂಥದ್ದು. ಸೊ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಮೊಬೈಲ್ ಆ್ಯಪನ್ನು ನಾವು ಮಾಡಿದ್ದೇವೆ. ಅದರಲ್ಲಿ ಏನಂತೇಳಿದರೆ, ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ಇರೋದು, ಅಕೌಂಟ್ ಲೋನ್ ಇದ್ದು ಬ್ಯಾಲೆನ್ಸ್ ಏನುಂಟು ನೀವು ಅದರಲ್ಲಿ ಆ ಮೊಬೈಲಲ್ಲಿ ವ್ಯೂ ಮಾಡ್ಬೋದು. ನೀವು ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಅಕೌಂಟ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಬೋದು. ಲಾಸ್ಟ್ 10 ಟ್ರಾನ್ಸಾಕ್ಷನ್ಗಳನ್ನು ನೋಡ್ಬೋದು. ಸೊ ಈ ಫೆಸಿಲಿಟಿಯಿಂದ ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ಉಂಟಾ, ಎಷ್ಟು ಉಂಟು, ಏನು ಆಗು ಹೋಗುಗಳನ್ನು ನೀವು ನಿಮ್ಮ ಮೊಬೈಲಿಂದಲೇ ನೋಡ್ಕೊಳ್ಳುವ ಹಾಗೆ ವ್ಯವಸ್ಥೆಯನ್ನು, ಏನು ಬ್ಯಾಂಕಿನವರು ಏನು ವ್ಯವಸ್ಥೆಯನ್ನು ಮಾಡ್ತಾರೆ
ಅದೇ ಮಟ್ಟದಲ್ಲಿ ನಾವು ಇದು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಅದೇ ರೀತಿ ನಮ್ಮ ಎಲ್ಲ ಶಾಖೆಗಳು ಕೂಡ ಫುಲ್ ಕಂಪ್ಯೂಟರೈಸ್ಡ್. ಅದರ ನಂತರ ಏನು ಸೆಕ್ಯೂರಿಟಿ ಮೆಜರ್ಸ್ ಏನು ತಗೊಳ್ಳಿಕ್ಕುಂಟು, ನಮ್ಮದು ಎಲ್ಲ ಆಫೀಸುಗಳು ಏನು ಬ್ಯಾಂಕ್ನ ಇದರಲ್ಲಿ ಸೇಫ್ ರೂಮ್ಗಳು ಕನ್ಸ್ಟ್ರಕ್ಟ್ ಆಗಬೇಕು, ಡೋರ್ಸ್ಗಳು ಸೇಫ್ ರೂಮ್ ಇದ್ದು ಡೋರ್ಸ್ಗಳು ಮತ್ತು ಸೇಫ್ ಲಾಕರ್ಸ್, ಕಸ್ಟಮರ್ಸ್, ಇದೆಲ್ಲ ಏನು ಸೇಫ್ಟಿ ಮೆಜರ್ಸ್ ಬೇಕು, CC ಕ್ಯಾಮರಾ ಅಳವಡಿಸುವಂಥದ್ದು ಎಲ್ಲವನ್ನು ಕೂಡ ಏನು ಬ್ಯಾಂಕಿಗೆ ಕಡಿಮೆ ಇಲ್ಲದಂತೆ ನಮ್ಮ ಇದರಲ್ಲಿ ನಾವು ಅದರಲ್ಲಿ ಸೆಕ್ಯೂರಿಟಿ ಮೆಜರ್ಸಲ್ಲಿ ನಮ್ಮ ಆಡಳಿತ ಮಂಡಳಿ ಆಗಲಿ ಸಿಬ್ಬಂದಿಗಳಾಗಿ ಕಾಂಪ್ರಮೈಸ್ ಮಾಡಿಕೊಳ್ಳಿಲ್ಲ. ಇದು ಪ್ರಾಮಾಣಿಕವಾಗಿ, ಯಾಕಂದರೆ ಮೇಯ್ನಾಗಿ ಸೆಕ್ಯೂರಿಟಿ ಇರುವಂಥದ್ದು ಕಸ್ಟಮರ್ಸಿಗೆ ಅವರದ್ದು ದುಡ್ಡು ಮತ್ತು ಅವರದ್ದು ಏನು ವ್ಯಾಲ್ಯೂಯೇಬಲ್ಸ್ ಉಂಟು ಅದಕ್ಕೆ ಎಷ್ಟು ಸೆಕ್ಯೂರಿಟಿ ಉಂಟು ಅಂತೇಳಿ ಹೇಳ್ಕೊಂಡು ನಮ್ಮ ಸೆಕ್ಯೂರಿಟಿ ಸಿಸ್ಟಮಿಂದ ಕಸ್ಟಮರ್ಸ್ಗಳಿಗೆ ಗೊತ್ತಾಗ್ತದೆ. ಕರೆಕ್ಟ್. ಓಕೆ. ಮೇ ಬಿ ಕೆಲವೊಂದು ಕಸ್ಟಮರ್ಗಳಿಗೆ ಜಾಸ್ತಿಯಾಗಿ ಕೊರೋನಾ ಎಫೆಕ್ಟ್ ನಂತರ ಈ ಲೋನ್ ತೆಗಿಬೇಕು ಅಂತ ಒಂದು ಮೈಂಡಲ್ಲಿ ಬರುತ್ತೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ? ಅಂದರೆ ಕೆಲವೊಮ್ಮೆ ತುಂಬ ಕಷ್ಟ ಇದ್ದರೂ ಅವ್ರಿಗೆ ಕೆಲವೊಮ್ಮೆ ಕಟ್ಟಲಿಕ್ಕಾಗಲ್ಲ ಇನ್ ಫ್ಯೂಚರಲ್ಲಿ. ಸೊ ಅಂಥವ್ರನ್ನ ಹೇಗೆ ಸಮಾಧಾನ ಮಾಡ್ತೀರಾ? ಹೇಗೆ ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ, ನಾರ್ಮಲಿ ಬ್ಯಾಂಕಿಗೆ ಹಣ ಬೇಕು, ಹಣದ ಅವಶ್ಯಕತೆ ಇರುತ್ತೆ. ಸೊ ಅಂಥವ್ರಿಗೆ ಹೇಗೆ, ಯಾವ ಥರ ರಿಕ್ವೆಸ್ಟ್ ಮಾಡ್ತೀರಾ ಅವರಿಗೆ? ನಾವೇನಂತೇಳಿ ಹೇಳಿದರೆ, ಕೆಲವು ಕಷ್ಟದಲ್ಲಿ ಇರುವವರಿಗೆ ನಮಗೆ ಕಷ್ಟ ಉಂಟು, ಹೀಗೆ ಉಂಟಂತೇಳಿ ಹೇಳ್ಕೊಂಡು ಅವರದ್ದು ವ್ಯವಹಾರವನ್ನು ನೋಡಿ ಅವರಿಗೇನಾದರೂ ಹೆಲ್ಪ್ ಮಾಡಿದ್ದು ಉಂಟು. ಎಸ್ ಸಾಲ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳ್ಕೊಂಡು ನಮ್ಮ ಪರಿಸ್ಥಿತಿ ಹಾಳಾಗಿದೆ, ಏನಾದರೆ ಇದಾಗಿದೆ ಅಂತೇಳಿ ಆದರೆ ಅವರಿಗೆ ಸ್ವಲ್ಪ ಸಮಯ ಅವಕಾಶವನ್ನು ಕೊಟ್ಟು ನೀವು ಮತ್ತೆ ಕಟ್ಟಿ ಅನ್ನುವಂಥದ್ದು. ಇಲ್ಲದಿದ್ದರೆ ಏನಾದರೆ ಸಂಸ್ಥೆಯಿಂದ ನಮ್ಮದೊಂದು ಜನರಲ್ ಫಂಡಿಂದ ಏನಾದರೆ ಅವರಿಗೆ ಅಷ್ಟು ಅವಶ್ಯಕತೆ ಇದ್ದವರಿಗೆ ಇದ್ದರೆ ಅಂಥವರಿಗೆ ನಾವು ಸಹಾಯವನ್ನು ಕೂಡ ಸಂಸ್ಥೆಯಿಂದ ಮಾಡಿದ್ವಿ ಅಲ್ವಾ? ಓಕೆ. ಗ್ರೇಟ್. ಸರ್, ಈಗ ನಿಮ್ಮ ಆಡಳಿತ ಮಂಡಳಿ ಬಗ್ಗೆ ನೀವು ಹೇಳಲೇಬೇಕು. ಯಾಕಂದರೆ ನೀವು ಯಾವುದೇ ಒಂದು ಡಿಸಿಷನ್ ತಗೊಳ್ಬೇಕಾದ್ರೂ ಕೂಡ ಅವರ ಒಂದು ಮಾರ್ಗದರ್ಶನ ಬೇಕೇ ಬೇಕು. ಸೊ ಅವ್ರ ಬಗ್ಗೆ ನೀವು ಹೇಳಿ ಹೇಗೆ ಅಂತ. ಯಾವುದೇ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಅವಧಿ 5 ವರ್ಷ ಅಂತೇಳಿ ಇರ್ತದೆ. ಓಕೆ. ಸೊ ನಮ್ಮದು ಅಧ್ಯಕ್ಷರು ಅವರು ಇಲ್ಲಿ ಪರ್ಕಳದವರು ಬಿ ರಾಮಕೃಷ್ಣ ನಾಯಕ್ ಅಂತೇಳಿ ಹೇಳ್ಕೊಂಡು ಅವರು ಕಳೆದ 10 ವರ್ಷದಿಂದ ಅಧ್ಯಕ್ಷರಾಗಿಕೊಂಡು ಈ ಸಂಸ್ಥೆಯನ್ನು ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಓಕೆ. ಅದೇ ರೀತಿ ಆಡಳಿತ ಮಂಡಳಿಗಳು ಕೂಡ ಏನಂದರೆ ನಮಗೆ ಸಂಸ್ಥೆ ಅಭಿವೃದ್ಧಿ ಆಗಬೇಕು, ಸಂಸ್ಥೆಯಿಂದ ನಮಗೇನಾಗಬೇಕು ಅನ್ನುವಂಥದ್ದಿಲ್ಲ, ಸಂಸ್ಥೆ ಅಭಿವೃದ್ಧಿ ಆಗಬೇಕು, ಸಂಸ್ಥೆ ಬೆಳಿಬೇಕು ಅನ್ನುವಂಥ ನೆಲೆಯಲ್ಲಿ ಇಡೀ ಆಡಳಿತ ಮಂಡಳಿ ವ್ಯವಸ್ಥಿತ. ಈಗ ಸಾಲ ಇರಲಿ, ಕಸ್ಟಮರ್ಸ್ಗಳಿಗೆ ನಾವು ಕೆಲವು ಒಳ್ಳೆ ಸದಸ್ಯರೆಲ್ಲ ಸಾಲಕ್ಕೆ ಬರ್ತಾರೆ, ಅವರಿಗೆ ಅವರ ಸಮಯಕ್ಕೆ ಸರಿಯಾಗಿಕೊಂಡು ಸಾಲ ಮಂಜೂರು ಮಾಡೋದು, ಸಮಯಕ್ಕೆ ಸರಿಯಾಗಿ ವಸೂಲಿಗೆ ಬರುವಂಥದ್ದು ಎಲ್ಲ ಸಹಕಾರ ನಮ್ಮ ಸಿಬ್ಬಂದಿಗಳೊಂದಿಗೆ ಆಡಳಿತ ಮಂಡಳ ಚೆನ್ನಾಗಿ ಮಾಡ್ತವೆ. ಅದೇ ರೀತಿ ನಮಗೆ ಆಡಳಿತ ಮಂಡಳಿಗೆ ಸಹಕಾರಿಯಾಗಿ ಶಾಖೆಗಳಲ್ಲಿ ಶಾಖಾ ಸಲಹಾ ಸಮಿತಿಗಳು ಅಂತೇಳಿ ಉಂಟು. ಸೊ ಏನಂದರೆ ಆ ಏರಿಯಾದ ಒಂದು 5 ಜನ ನಮ್ಮೊಬ್ಬರು ನಿರ್ದೇಶಕರನ್ನು ಅಧ್ಯಕ್ಷರಾಗಿಕೊಂಡು ಆ ಏರಿಯಾದ ನಿರ್ದೇಶಕರು ಮತ್ತು ಅದರ ಒಟ್ಟಿಗೆ ಅಲ್ಲಿ ಒಂದು 4-5 ಜನ ಲೋಕಲ್ಸ್, ಒಂದು ಒಳ್ಳೆಯ ಸಂಪರ್ಕ ಇರೋರು, ಅವರನ್ನು ಹಿಡ್ಕೊಂಡು ನಾವೇನಂದರೆ ಕಸ್ಟಮರ್ಸ್ಗಳದ್ದು ಏನು ಹಿಸ್ಟ್ರಿ, ಅವರದ್ದು ವ್ಯವಹಾರ ಹೇಗುಂಟು, ಯಾವ ಥರ ಉಂಟು, ಸಾಲಕ್ಕೆ ಸೆಕ್ಯೂರಿಟಿ ಸಾಕ, ನಮ್ಮ ಸಾಲಗಳನ್ನು ಮರುಪಾವತಿ ಮಾಡ್ಬೋದು, ಅವ್ರ ಹತ್ರ ನಾವು ಒಪಿನಿಯನನ್ನು ತಗೊಂಡು ಈ ಸಾಲಗಳನ್ನು ಶೀಘ್ರದಲ್ಲಿ ವಿಲೇವಾರಿ ಮಾಡಲಿಕ್ಕೆ ನಮಗೆ ಆ ಮಂಡಳಿಗಳು ಹೆಲ್ಪ್ ಆಗ್ತದೆ. ನಮ್ಮ ಯಶಸ್ಸಿಗೆ ನಿಜವಾಗಿ ಆ ಕಾರ್ಯಕಾರಿ ಅಂದರೆ ಈ ಯಾವುದು ಸಲಹಾ ಸಮಿತಿಗಳ ಸಹಕಾರ ಆಡಳಿತ ಮಂಡಳಿಯೊಂದಿಗೆ ನಿರಂತರವಾಗಿ ಇದ್ದದ್ರಿಂದ ಮತ್ತೆ ಪ್ರತಿ ತಿಂಗಳು ನಾವು ಮೀಟಿಂಗನ್ನು ಮಾಡ್ತೇವೆ. ಅದೇ ರೀತಿ ಸಾಲಗಳಿಗೆ ಸಾಲಕ್ಕೆ ಒಂದು ಸಲಹಾ ಸಮಿತಿ ಅಂತೇಳಿ ಇನ್ನೊಂದು ಕಾರ್ಯಕಾರಿ ಮಂಡಳಿ ಸಮಿತಿ ಅಂತೇಳಿ ಹೇಳ್ಕೊಂಡು ರಚನೆ ಮಾಡಿದ್ದೇವೆ. ಅದರಲ್ಲಿ 5 ಜನ 4 ಜನ 5 ಜನ ಡೈರೆಕ್ಟರ್ಸ್ ಇದ್ದಾರೆ. ಸೊ ಸಣ್ಣ ಸಣ್ಣ ಸಾಲಗಳನ್ನು ಅಲ್ಲಿ ಮಂಜೂರು ಮಾಡ್ತೇವೆ. ಅದು ತಿಂಗಳಿಗೆ 2 ಸರ್ತಿ ಬೇಕಿರೂ ಕರಿತೇವೆ. ಆಡಳಿತ ಮಂಡಳಿಯ ಸಭೆ ಪ್ರತಿ ತಿಂಗಳು ಕರಿತೇವೆ.
ಹಾಗಾಗಿ ಏನು ಡಿಸಿಷನ್ ಬೇಕು ಅದು ಶೀಘ್ರದಲ್ಲಿ ನಮಗೆ ಬರ್ತದೆ. ನಮಗೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಕೂಡ ಆಡಳಿತ ಮಂಡಳಿಯಿಂದ ಒಳ್ಳೆಯ ಸಹಕಾರ ಉಂಟು. ಮತ್ತು ಈ ನಿಜವಾಗಿ ಈ ಸಂಸ್ಥೆ ಎಷ್ಟು ಅಭಿವೃದ್ಧಿ ಆಗಬೇಕಂತ ಹೇಳಿದರೆ ಪ್ರಾಮಾಣಿಕವಾದ ಆಡಳಿತ ಮಂಡಳಿಯ ನಿರ್ದೇಶಕರ ನಿರಂತರ ಸೇವೆ ನಮ್ಮ ಯಶಸ್ಸಿನ ಅಲ್ವಾ? ಎಸ್ 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 ಓಕೆ. ಈಗ ಬ್ಯಾಕ್ ಟು ಕೊರೋನಾ ಎಫೆಕ್ಟೇ. ಯಾಕಂದರೆ ಕಸ್ಟಮರ್ಗಳಿಗೆ ಹೇಗೆ ಆಗಿದೆ ಅಂದರೆ ಒಂದು ಹಿಂಜರಿಕೆ ಇದೆ ಬ್ಯಾಂಕಿಗೆ ಬರಬೇಕು. ಯಾಕಂದರೆ ಇಲ್ಲಿ ಬರುವಂಥದ್ದು ತುಂಬ ಜನ ಇರ್ತಾರೆ. ಸೊ ಅವ್ರಿಗೆ ಏನು ಇರುತ್ತಾ ಹಾಗೆ ಕೆಲವೊಮ್ಮೆ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಕಸ್ಟಮರ್ಗೆ ಅಟ್ ಲಾಸ್ಟ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಕೊರೋನಾ ಅನ್ನುವಂಥದ್ದು ಎಲ್ಲ ಕಡೆ ಬಂದಾಗಿದೆ. ಅದರ ಒಟ್ಟಿಗೆ ಬದುಕುವಂಥದ್ದು ಅನಿವಾರ್ಯ. ಇದಕ್ಕೆ ವ್ಯಾಕ್ಸಿನ್ ಏನಾದರೆ ಮೆಡಿಸಿನ್ ಬರುವವರೆಗೆ ನಾವು ಸ್ವಲ್ಪ ಏನು ಮಾಸ್ಕ್ ಧರಿಸುವಂಥದ್ದು ಮತ್ತು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವಂಥದ್ದು, ರೂಲ್ಸನ್ನು ಫಾಲೋ ಮಾಡಬೇಕು. ರೂಲ್ಸ್ ಏನು ಸರ್ಕಾರದ ನಿರ್ದೇಶನ ಉಂಟು ಮತ್ತು ಏನು ಡಾಕ್ಟರ್ಸ್ಗಳು ನಮಗೇನು ಹೇಳ್ತಾರೆ, ಮ್ಯಾಕ್ಸಿಮಮ್ 60 ವರ್ಷದ ಮೇಲ್ಪಟ್ಟವರು ಎಲ್ಲಿಗೂ ಹೋಗದ ಹಾಗೆ ಮನೆಯಲ್ಲಿ ಇರುವಂಥದ್ದು ಜಾಗ್ರತೆ. ಓಕೆ. ಸಣ್ಣ ಮಕ್ಕಳಿಗೆ ಕೂಡ ಮನೆಯಿಂದ ಹೊರಗೆ ಬರೋದಾಗಿ ಜಾಗ್ರತೆ. ಉಳಿದದೆಲ್ಲ ಕೆಲಸವನ್ನು ಈ ಮಧ್ಯ ಇವರು ಇರುವವರು ಏನು ಮಧ್ಯ ವಯಸ್ಕರಿದ್ದಾರೆ ಅವರು ಅದನ್ನು ಬೇರೆ ಎಲ್ಲ ಕೆಲಸಗಳನ್ನು ಮಾಡುವಂಥದ್ದು. ಈಗ ಬ್ಯಾಂಕಿಗೆ ಬರದೆ ಅವರ ವ್ಯವಹಾರ ಆಗ್ತದಂತೇಳಿ ಆದರೆ ಫೈನ್, ತೊಂದರೆ ಇಲ್ಲ. ಆದರೆ ಬ್ಯಾಂಕಿಗೆ ಹೋಗಲಿಕ್ಕೆ ನೀವು ಹಿಂಜರಿಬೇಕನ್ನುವಂಥ ಅಗತ್ಯ ಇಲ್ಲ. ಯಾಕಂದರೆ ನಾವು ಕೂಡ ನಿಮ್ಮ ಥರನ ಎಂಪ್ಲಾಯಿಗಳು ನಾವು ಬ್ಯಾಂಕಿಗೆ ಬಂದುಕೊಂಡು ಕೆಲಸ ಮಾಡ್ತೇವೆ ಅಲ್ವಾ? ಹಾಗಿರುವಾಗ ರಿಸ್ಕ್ ಪ್ರತಿಯೊಬ್ಬರಿಗೂ ಇರ್ತದೆ. ಮತ್ತು ಕೊರೋನಾ ಅನ್ನುವಂಥದ್ದು ಅಷ್ಟು ದೊಡ್ಡ ಕಾಯಿಲೆ ಅಲ್ಲ. ಯಾಕಂತೇಳಿ ಹೇಳಿದರೆ ನಮ್ಮ ಹತ್ರ ಕೊರೋನಾದಿಂದ ಪೀಡಿತರಾದವರು ಗುಣಮುಖ ಆದವರು ಜಾಸ್ತಿ ಇದ್ದಾರೆ. ಹೌದು. ಹಾಗಾಗಿ ಈಗಿನ ಪರ್ಸೆಂಟೇಜಲ್ಲಿ ನೋಡಿದರೆ ಅದೊಂದು ದೊಡ್ಡ ಏನು ಸಮಸ್ಯೆ ಅಲ್ಲ. ಸ್ವಲ್ಪ ಜಾಗರೂಕತೆ ಮತ್ತು ಅದಕ್ಕೆ ಕೇರ್ ತಗೊಳ್ಳುವಂಥದ್ದು. ಏನಂದರೆ ಇದರಲ್ಲಿ ಸಮಸ್ಯೆ ಏನಂತ ಹೇಳಿದರೆ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗ್ತದೆ, ನಮ್ಮ ಫ್ಯಾಮಿಲಿಗೆ ಏನಾದರೆ ನಮ್ಮಿಂದ ತೊಂದರೆ ಆಗ್ತದೆ ಅನ್ನುವಂಥ ಒಂದು ಅಂಜಿಕೆ ಇರ್ತದೆ. ಸೊ ಅದನ್ನು ಸ್ವಲ್ಪ ನಾವು ಏನು ಮನೆಗೆ ಹೋದ ನಂತರ ಕೂಡ ಏನು ಕೈ ತೊಳೆಯುವಂಥದ್ದು, ಸ್ಯಾನಿಟೈಸ್ ಮಾಡ್ಕೊಳ್ಳುವಂಥದ್ದು, ಇಲ್ಲ ಆಫೀಸಿಂದ ಹೋದ ನಂತರ ಸ್ನಾನ ಮಾಡಿಕೊಂಡು ಮತ್ತೆ ಫ್ಯಾಮಿಲಿ ಒಟ್ಟಿಗೆ ಬೆರೆಯುವಂಥದ್ದು, ಇಂಥದ್ದೆಲ್ಲ ಕ್ರಮವನ್ನು ಕೈಗೊಂಡ್ರೆ ಮ್ಯಾಕ್ಸಿಮಮ್ ನಾವು ಇದರಿಂದ ಹೊರಗಡೆ ಬರ್ಬೋದು. ಮತ್ತು ಆದಷ್ಟು ಏನಂದರೆ ಈ ಕಷಾಯಗಳು ಏನು ಆಯುರ್ವೇದಿಕ್ ಮೆಡಿಸಿನ್ಸ್ ಅಂತೇಳಿ ಹೇಳ್ತಾರೆ, ಕಷಾಯಗಳು ಬೆಳಿಗ್ಗೆ ಎದ್ದುಕೊಂಡು ಖಾಲಿ ಹೊಟ್ಟೆಯಲ್ಲಿ ಕಷಾಯಗಳನ್ನು ಕುಡಿಯಿರಿ. ಆರೋಗ್ಯಕ್ಕೂ ಒಳ್ಳೆಯದು, ಹೆಲ್ತು ಚೆನ್ನಾಗಿರ್ತದೆ. ಮತ್ತು ವ್ಯಾಯಾಮಗಳನ್ನು ಎಕ್ಸಸೈಸ್ಗಳನ್ನು ಮಾಡಿ, ಯೋಗಗಳನ್ನು ಮಾಡಿ. ಇದರಿಂದ ನಿಮ್ಮ ಈಗ ಏನಂತೇಳಿ ಹೇಳಿದರೆ ಜನರಿಗೆ ಮೊದಲು ಕೊರೋನಾ ಬರುವಕ್ಕಿಂತ ಮೊದಲು ಮನುಷ್ಯನಿಗೆ ಪುರ್ಸೊತ್ ಅನ್ನುವಂಥದ್ದು ಇರಲಿಲ್ಲ. ಯಾರಿಗೂ ಏನು ಹೇಳಿದ್ರು ನಾವು ಬಿಜಿ. ಆದರೆ ಕೊರೋನಾ ಬಂದ ನಂತರ ಎಲ್ಲರಿಗೂ ಸ್ವಲ್ಪ ಸಮಯ ಏನು ಅನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿ ಈ ಸಮಯವನ್ನು ಸದ್ವಿನಿಯೋಗ ಮಾಡಿ. ಅದೇ ರೀತಿ ನಾನು ಸಮಾಜಕ್ಕೆ ಇನ್ನೊಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಏನಂದರೆ ನಿಮ್ಮ ಹತ್ರ ಜಾಗ ಉಂಟಂತೇಳಿ ಆದರೆ ಏನಾದರೆ ಹಣ್ಣಿನ ಗಿಡಗಳ ಇಲ್ಲ ಏನಾದರೂ ಉತ್ಪತ್ತಿ ಬರುವಂಥದ್ದು ತರಕಾರಿಗಳನ್ನು ಬೆಳೆಸಿ, ಹಣ್ಣಿನ ಇದನ್ನು ಗಿಡಗಳನ್ನು ತಗೊಂಡು ಬಂದು ಒಳ್ಳೊಳ್ಳೆ ಹಣ್ಣು, ಮಾವಿನ ಹಣ್ಣು, ಚಿಕ್ಕು ಮತ್ತು ಬೇರೆ ಯಾವುದೆಲ್ಲ ನಿಮಗೆ ಸುಲಭವಾಗಿ ಈ ಪರಿಸರದಲ್ಲಿ ಬೆಳೆಸಲಿಕ್ಕೆ ಆಗುವಂಥ ಏನಿದುಂಟು ಆ ಇರುವಂಥ ಜಾಗದಲ್ಲಿ ಮ್ಯಾಕ್ಸಿಮಮ್ ಅದನ್ನು ಬೆಳೆಸಿಕೊಂಡು ನಿಮಗೆ ಬೇಕಾದಂಥ ತರಕಾರಿ, ಹಣ್ಣು ಹಂಪಲುಗಳನ್ನು ನೀವು ಮನೆಯಲ್ಲಿ ಬೆಳೆಸುವಂಥ ಪ್ರವೃತ್ತಿಯನ್ನು ಮಾಡಿಕೊಳ್ಳಿ. ಇದು ನಮಗೆ ಒಂದು ಕೊರೋನಾದಿಂದ ಕಲಿತ ಪಾಠ ಅನ್ನಿಸ್ಬೋದು. ಇದನ್ನು ಬೆಳೆಸ್ಕೊಳ್ಳಿ. ಎಕ್ಸಸ್ ಉಂಟಂತೇಳಿ ಆದರೆ ನಿಮಗೆ ಲಾಭದಾಯಕವಾಗಿ ಬೇಡ ಅಂತೇಳಿ ಆದರೆ ನಿಮ್ಮ ಪಕ್ಕದ ಮನೆಯವರಿಗೆ, ಸಂಬಂಧಿಕರಿಗೆ ಹಂಚಿ. ಇಲ್ಲದೇ ಇದ್ದರೆ ಅದು ವ್ಯಾವಹಾರಿಕವಾಗಿ ಉಪಯೋಗ ಮಾಡುವಂತೆ ಇದಾಗಲಿ. ಇದು ಕೊರೋನಾದಿಂದ ನಾವೊಂದು ಏನು ಅಗ್ರಿಕಲ್ಚರ ಇಲ್ಲದಿದ್ದರೆ ನಮ್ಮ ವಸ್ತುಗಳನ್ನು ನಾವು ತಯಾರು ಮಾಡಬೇಕನ್ನುವಂಥ ಇದಕ್ಕೆ ಜನರಿಗೆ ಒಂದು ಆ ಮನೋಸ್ಥಿತಿಗೆ. ಕೃಷಿಯಲ್ಲಿ ಮೇ ಬಿ ಏನಾದರೂ ಬಿಸ್ನೆಸ್ ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಬೇಕಾದ್ರೆ ನಾವು ಇಲ್ಲಿ ಬರ್ಬೋದು ಇಲ್ಲಿ ಅಲ್ವಾ? ನಮಗೆ ಕೃಷಿ ಲೋನು ಕೊಡುವಂಥದ್ದು ಇದಿಲ್ಲ. ಏನಾದರೂ ಇನ್ವೆಸ್ಟ್ಮೆಂಟ್ಸ್ ನೀವು ಬಿಸ್ನೆಸ್ ಮಾಡುವವರು ಇದ್ದರೆ ಏನಾದರೆ ಮಾಡ್ತೀರಂತೇಳಿ ಆದರೆ ನಮ್ಮ ಸಂಸ್ಥೆಯಿಂದ ಏನಾಗ್ತದೆ ಅದು ಸಹಕಾರವನ್ನು ಖಂಡಿತವಾಗಿ ಕೊಡುವ. ಅದರ ಬಗ್ಗೆ ಏನು ಇದಿಲ್ಲ. ಇಲ್ಲ ಏನಾದರೆ ಯುವಕರು ಒಂದು ಊರಿನಲ್ಲಿ ಒಂದು 10 ಜನ ಯುವಕರು ಸೇರಿಕೊಂಡು ಒಂದು ಸಂಘವನ್ನು ಮಾಡಿಕೊಂಡು
ಸ್ವಸಹಾಯ ಸಂಘ ಥರ ಏನಾದರೆ ಬೆಳವಣಿಗೆ ಆ್ಯಕ್ಟಿವಿಟೀಸ್ ಮಾಡ್ತೀರಂತೇಳಿ ಆದರೆ ಅಂಥದ್ದಕ್ಕೆ ಖಂಡಿತವಾಗಿ ಸಹಕಾರ ರಂಗದಿಂದ ನಾವು ಏನು ಅಭಿವೃದ್ಧಿ ಮಾಡಲಿಕ್ಕೆ ಉಂಟು ಅದು ಖಂಡಿತವಾಗಿ ನಾವು ಕೊಡ್ತೇವೆ. ಎಸ್ ಅಂದರೆ ಕೆಲವರಿಗೆ ಮೇ ಬಿ ಈ ಕೊರೋನಾ ಎಫೆಕ್ಟಿಂದ ಕೆಲವರು ಹೇಗೆಂದರೆ ಸೀರಿಯಸ್ ಡಿಸಿಷನ್ ತಗೊಳ್ತಾರೆ, ಏನಾದರೂ ಸೀರಿಯಸ್ ಆಗಿ ಸುಸೈಡ್ ಮಾಡ್ಕೊಳ್ಳೋದು ಇಂಥದ್ದಲ್ಲಿರುತ್ತೆ. ಮೇ ಬಿ ಅವರ ಮೈಂಡ್ ಚೇಂಜ್ ಆಗಬೇಕು, ಏನಾದರೂ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ನಿಮ್ಮಂಥವ್ರು ಸಪೋರ್ಟ್ ಮಾಡ್ತೀರಿ ಅಲ್ವಾ? ಕರೆಕ್ಟ್. ಸೊ ಏನಂದರೆ ಈ ಮಾನಸಿಕವಾಗಿ ಏನು ಕುಗ್ಗುವಂಥದ್ದು ಪರಿಸ್ಥಿತಿಗೆ ಅವರು ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಅದಕ್ಕೆ ಏನಾದರೆ ಸೊಲ್ಯೂಷನ್ ಬರ್ತದೆ. ಅದನ್ನು ಅವರ ಮನಸ್ಸಿನಲ್ಲೇ ಇಟ್ಕೊಂಡು ಕುಗ್ಗಿದ್ರೆ ನೀವು ಹೇಳಿದಾಗೆ ಸುಸೈಡ್ ಮಾಡ್ಕೊಳ್ಳಿಕ್ಕೆ ಏನಾದರೂ ಹೋಗುವಂಥ ಪರಿಸ್ಥಿತಿಗಳು ಬರ್ತದೆ. ಆದರೆ ನಾವು ಏನಿದ್ರು ಮನಸ್ಸು ಬಿಚ್ಚಿಕೊಂಡು ಮಾತಾಡಿಕೊಂಡು ಸಮಸ್ಯೆಗಳು ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರ್ತದೆ. ಏನಾದರೆ ಸಮಸ್ಯೆಗೆ ಪರಿಹಾರ ಇದ್ದೇ ಇರ್ತದೆ. ಈಗ ಈ ಕೊರೋನಾ ಬರುವಕ್ಕಿಂತ ಮೊದಲು ನಾವು ದಿನನಿತ್ಯದ ಪೇಪರ್ ನೋಡುವಾಗ ಅಲ್ಲಿ ಅತ್ಯಾಚಾರ, ಇಲ್ಲಿ ಅತ್ಯಾಚಾರ, ಅದೇ ತರಹ ಅಲ್ಲಿ ಆಕ್ಸಿಡೆಂಟ್, ಇಷ್ಟು ಜನ ಸತ್ತರು, ಅಷ್ಟು ಜನ ಸತ್ತರು ಅಂತೇಳಿ. ಈಗ ಪೇಪರ್ನಲ್ಲಿ ಅಂಥ ಸುದ್ದಿಗಳಿಗೆ ಪೇಪರ್ ಲಿಮಿಟೆಡ್ ಕಾಲಮಲ್ಲೇ ಉಂಟು. ಈ ಏನಂದರೆ ಆಕ್ಸಿಡೆಂಟ್ಗಳು ರಿಡ್ಯೂಸ್ ಆಗಿದೆ, ಅತ್ಯಾಚಾರ ಪ್ರಕರಣಗಳು, ಕೊಲೆ ಆಗುವಂಥದ್ದು, ದರೋಡೆ ಆಗುವಂಥದ್ದು, ಸಾಮೂಹಿಕ ಗಲಾಟೆ ಆಗುವಂಥದ್ದು ಇದೆಲ್ಲ ಕಡಿಮೆ ಆಗಿದೆ. ಇದೇನಂತೇಳಿ ಹೇಳಿದರೆ ಕೊರೋನಾದ ಒಳ್ಳೆಯ ಗುಣಗಳು ಅಂತೇಳಿ ನಾನು ಹೇಳೋದಲ್ಲ, ಬಟ್ ಜನರು ಸ್ವಲ್ಪ ಎಚ್ಚೆತ್ತುಕೊಂಡು ಇನ್ನು ಮೇಲೆ ಎಚ್ಚೆತ್ತುಕೊಂಡು ಯಾವ ಥರ ನಾವೇನು ಭಾರತೀಯರು, ನಮ್ಮದು ಸಂಸ್ಕೃತಿ ಏನು, ನಾವು ಯಾವ ಥರ ಸಮಾಜದಲ್ಲಿ ಬೆಳಿಬೇಕು, ಸಮಾಜಕ್ಕೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಚಿಂತಿಸುವಂಥ ಸಮಯ ಇದು. ಇನ್ನು ಮುಂದೆ ಹೇಗೆ ನಾವು ಜೀವನವನ್ನು ಮಾಡಬೇಕು, ಯಾವ ಥರ ಮುಂದೆ ಹೋಗಬೇಕು ಅನ್ನುವಂಥದ್ದನ್ನು ಒಂದು ಕಲೀಲಿಕ್ಕೆ ಒಂದು ನಮಗೆ ಪ್ಲ್ಯಾಟ್ಫಾರ್ಮ್ ಆದ ಥರ ಕೊಟ್ಟಿದೆ ಅಲ್ವಾ? ಓಕೆ, ಥ್ಯಾಂಕ್ ಯು ಸರ್. ಅಂದರೆ ತುಂಬ ಖುಷಿ ಆಯ್ತು ನಿಮ್ಮ ಒಂದು ಏನಂದರೆ ನಿಮ್ಮ ಬ್ಯಾಂಕಿನ ಏನೆಲ್ಲ ಫೆಸಿಲಿಟೀಸ್ ಇದೆ ಕಸ್ಟಮರ್ಗಳಿಗೆ ಗೊತ್ತಾಯಿತು. ಸೊ ಯಾವುದೇ ಹೆದರಿಕೆ ಬೇಡ, ಇಲ್ಲಿ ಬರಬೇಕಾದ್ರೂ ಕೂಡ ಸೇಫ್ಟಿ ಮೆಷರ್ಸ್ ಅಂತೂ ಖಂಡಿತ ಇದೆ. ಸೊ ಹಾಗಾಗಿ ನೀವೆಲ್ಲ ಏನೆಲ್ಲ ಹೇಳಿದ್ರಿ, ಮೇ ಬಿ ಕಸ್ಟಮರ್ ವ್ಯೂ ಪಾಯಿಂಟಲ್ಲಿ ತುಂಬ ಕೇರ್ ತೊಗೊಳ್ತಿದ್ದೀರ, ನಿಮ್ಮ ಮಾತಿನಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಏನು ಬ್ಯಾಂಕ್ ಇದೆ, ಸೊ ತುಂಬ ಈ ಒಂದು 20ನೇ ವರ್ಷ ಅಲ್ವಾ, ಸೊ ಹೀಗೆ ನಡೀತಾ ಇರಲಿ, 100 ವರ್ಷ ಆಗಲಿ. ಸೊ ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ಎಸ್ ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೀವು ನೋಡಿ ಆಯಿತು ನಮ್ಮ ಶ್ರೀ ದುರ್ಗಾಪರಮೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನಲ್ಲಿ ಕಂಪ್ಲೀಟ್ ಫೆಸಿಲಿಟೀಸ್ ಹೇಗಿದೆ ಅಂತ ನೀವೊಂದು ಈ ಕಾರ್ಯಕ್ರಮದಲ್ಲಿ ನೋಡಿ ಆಯಿತು. ಸೊ ಜನರಿಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ, ಕೊರೋನಾ ಎಫೆಕ್ಟ್ ನಂತರ ಏನು, ಎಲ್ಲಿಗೆ ಹೋಗಬೇಕು, ಆ್ಯಂಡ್ ಹೋಗೋದಾದರೂ ಕೂಡ ಒಂದು ಸ್ವಲ್ಪ ಹೆದರಿಕೆ ಇರುತ್ತೆ. ಸೊ ನಮ್ಮ ಶ್ರೀ ದುರ್ಗಾಪರಮೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನಲ್ಲಿ ಯಾವುದೇ ಒಂದು ಹೆದರಿಕೆ ಬೇಡ, ಈಸಿಯಾಗಿ ವಿತೌಟ್ ಎನಿ ಕನ್ಫ್ಯೂಷನ್ಸಲ್ಲಿ ನೀವು ಬರ್ಬೋದು. ಆ್ಯಂಡ್ ತುಂಬಾ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದೆ, ಆ್ಯಂಡ್ ಸ್ಯಾನಿಟೈಸಿಂಗ್ ಹೇಗಿದೆ ಇದೆಲ್ಲ ಕಂಪ್ಲೀಟ್ ಮಾಹಿತಿಯನ್ನೇ ಒಂದು ಕಾರ್ಯಕ್ರಮದ ಮೂಲಕ ಕೊಟ್ಟಿದ್ದೇವೆ. ಸೊ ಇದೇ ರೀತಿಯಾಗಿ ಕಂಪ್ಲೀಟ್ ಸೀರೀಸ್ ಪ್ರೋಗ್ರಾಮ್ ಬರ್ತಾ ಇರುತ್ತೆ. ಸೊ ಇನ್ನು ಬರೋದು ನೆಕ್ಸ್ಟ್ ಎಪಿಸೋಡ್ನಲ್ಲಿ. ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಮಾರ್ಟ್ ಟಿವಿ. ಬಾಯ್.